ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 114. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗವನ್ನ ಕೇಳಿ ಬರೋಣ. ಆಟಕ್ಕೆ ಫಲವು ಏನು, ಕೌತುಕದ ರುಚಿಯೇ ಫಲ, ಚೀಟಿ ತಾಂ ಬೀಳೆನು ಎನಲ್, ಆಟ ಸಾಗುವುದೇ, ಏಟು ಆಯ್ತೆ ಗೆಲುವು ಆಯ್ತೆ ಎಂದು ಕೇಳುವುದು ಅದೇನು, ಆಟದ ಓಟವೇ ಲಾಭ ಮಂಕುತಿಮ್ಮ. ಆಟಕ್ಕೆ ಬಲವೇನು, ಕೌತುಕದ ರುಚಿಯ ಫಲ, ಚೀಟಿ ತಾಂ ಬೀಳೆನೆನಲ್, ಆಟ ಸಾಗುವುದೇ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು, ಆಟದೋಟವೇ ಲಾಭ ಮಂಕುತಿಮ್ಮ. ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು, ಆಟದೋಟವೇ ಲಾಭ ಮಂಕುತಿಮ್ಮ. ಬಂಧುಗಳೇ, ನಾವು ಬದುಕುತ್ತಿರುವಂತಹ ಈ ಪ್ರಪಂಚದಲ್ಲಿ ನಮ್ಮ ಜೀವನದ ನಡುವೆ ನೂರಾರು ರೀತಿಯ ಆಟಗಳು ನಡೆಯುತ್ತವೆ. ಮಕ್ಕಳಾಡುವ ಆಟಕ್ಕೂ ಮನುಷ್ಯನ ಬದುಕಿನಲ್ಲಿ ನಡೆಯುವ ಆಟಗಳಿಗೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಆದರೆ ಮೂಲ ತತ್ವ ಒಂದೇ ಆಗಿದ್ದರೂ ಕೂಡ ಅಲ್ಲಿ ನಡೆಯುವಂತಹ ವೈರುಧ್ಯಗಳು ವಿಭಿನ್ನವಾಗಿರುತ್ತದೆ. ಕಲೆ ಇರಬಹುದು, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಧರ್ಮ, ನಿತ್ಯಾದಿ. ಹೀಗೆ ಅದು ಬದುಕಿನಲ್ಲಿಯೂ ಕೂಡ ಆಡುವ ಆಟಗಳಿಗೆ ಫಲವೇನು ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಲ್ಲಿ ಮೂಡುವಂತಹದ್ದು. ಇಂದಿನ ಕಾಲಘಟ್ಟದ ಕಾಲಧರ್ಮವನ್ನ ನಾವು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸವನ್ನ ಮಾಡಿದರೆ ಅದರಿಂದ ಲಾಭವೇನು ಎಂದು ಕೇಳುವ ಮನಸ್ಥಿತಿ ಇರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಲಾಭವಿಲ್ಲದೆ ಯಾವ ಕೆಲಸವನ್ನು ಕೂಡ ಯಾರೂ ಕೂಡ ಮಾಡಲಾರರು. ಅಂದ್ರೆ ನನಗೆಷ್ಟು ಲಾಭವಿದೆ, ಅದರಿಂದ ಏನು ಲಾಭ ಎಂಬಿತ್ಯಾದಿಯಾಗಿ ಆಲೋಚಿಸುವಂತ ಒಂದು ಲೋಕವಿದೆ. ಲಾಭವೆನ್ನುವುದೇ ಆಸೆಯನ್ನು ಹುಟ್ಟಿಸುವಂತ ಕ್ರಿಯೆ. ಅದು ವೈಯಕ್ತಿಕವಾಗಿರಬಹುದು, ಸಾಮೂಹಿಕವಾಗಿರಬಹುದು. ಲಾಭವಿಲ್ಲದೆ ಯಾವ ಕ್ರಿಯೆಗಳು ಕೂಡ ನಡೆಯುವುದಿಲ್ಲ ಅಂತ ವಾಸ್ತವದಲ್ಲಿ ನಮ್ಮೆಲ್ಲರ ಅನುಭವಕ್ಕೆ ಬಂದಿರುತ್ತದೆ. ನಿಸ್ವಾರ್ಥದಿಂದ ನಡೆಯುವ ಕ್ರಿಯೆಗಳು ಬಹಳಷ್ಟು ಅಲ್ಪ. ಯಾವುದೇ ಆಟವನ್ನು ನಾವು ಆಡುವಾಗ ಕುತೂಹಲಭರಿತವಾಗಿ ಕೊನೆಯವರೆಗೂ ಅದರ ಜೊತೆ ನಾವು ಆಡಬೇಕಂತೆ. ಮಾನ್ಯ DVG ಅವರು ಈ ಕಗ್ಗದಲ್ಲಿ ಆಟದ ಬಗ್ಗೆ ಮಾತನಾಡ್ತಾ ಇಸ್ವಿಟ್ ಎಲೆ ಆಟದ ಬಗ್ಗೆ ಉಲ್ಲೇಖ ಮಾಡುವುದನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಚೀಟಿ ಅಂದರೆ ಅದು ಎಲೆಯನ್ನು ಹಾಕದಿದ್ದರೆ ಆಟವೇ ನಡೆಯೋದಿಲ್ಲ. ಇಲ್ಲಿ ಆಡುವ ಆಟದಲ್ಲಿ ಸೋಲು ಮತ್ತು ಗೆಲುವು ನೆಪವಷ್ಟೇ, ಅದು ಆಟದ ಮುಂದುವರಿಕೆಯ ಲಾಭ. ಹಾಗಾಗಿ ಆಟದ ಫಲವೇನು ಎಂದು ಕೇಳುವುದಕ್ಕಿಂತ ಕುತೂಹಲಭರಿತರಾಗಿ ಈ ಆಟವನ್ನ ಆಡುತ್ತೇವೆ ಅಲ್ಲವೇ, ಅದುವೇ ನಿಜವಾದಂಥ ಫಲ. ಅದು ಆಡುವ ಆಟದಲ್ಲಿ ಸೋಲು ಮತ್ತು ಗೆಲುವು ನೆಪವಷ್ಟೇ. ಇವತ್ತಿನ ಕಾಲಘಟ್ಟದಲ್ಲಂತೂ ಬಹಳಷ್ಟು ಸ್ಪರ್ಧೆ ಏರ್ಪಟ್ಟಿರುವುದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೂ ಅಲ್ಲಿ ಸ್ಪರ್ಧೆ ಎನ್ನುವಂಥದ್ದು ಯಾವಾಗಲೂ ಕೂಡ ಅದು ಆರೋಗ್ಯಪೂರ್ಣವಾಗಿರ್ಬೇಕಾಗ್ತದೆ. ಆದರೆ ಅದು ಎಲ್ಲಿಯಾದರೂ ಸ್ವಲ್ಪವೂ ಅದಕ್ಕೆ ಲೋಪವಾಯಿತು ಅಂತಾದರೆ ಅದರ ಪರಿಣಾಮವೇ ಇನ್ನೊಂದು ರೀತಿಯಲ್ಲಿ ವ್ಯಕ್ತ ಆಗ್ತದೆ. ಹಾಗಾಗಿ ಆಟದ ಮುಂದುವರಿಕೆಯ ಲಾಭ ಏನಿದೆ ನೋಡಿ, ಆಟದ ಫಲವೇನು ಎಂದು ಕೇಳುವುದಕ್ಕಿಂತ ಕುತೂಹಲದಿಂದ ಆ ಆಟವನ್ನು ಆಡುತ್ತೇವೆ ಅಲ್ಲವೇ, ಅಥವಾ ಭಾಗವಹಿಸುತ್ತೇವೆ. ಕನಿಷ್ಠ ಪಕ್ಷ ನಮ್ಮ ಕಣ್ಣಿನಿಂದಲೇ ಸ್ವ ಅನುಭವವನ್ನ ಅನುಭವಿಸುತ್ತೇವೆ. ಅದುವೇ ನಿಜವಾದಂಥ ಫಲ. ಆಟ ಬೀಳದಿದ್ದರೆ, ಸೋಲದಿದ್ದರೆ ಮುಂದುವರಿಯಲಾರದು. ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಪ್ರತಿಯೊಬ್ಬನ ಬದುಕಿನಲ್ಲಿ ಕೂಡ ಸೋಲು ಕೂಡ ಅನಿವಾರ್ಯ, ಗೆಲುವು ಕೂಡ ಅನಿವಾರ್ಯ. ಇವೆರಡರ ರುಚಿಯನ್ನು ಕೂಡ ನಾವು ಸಮಾನಾಂತರವಾಗಿ ಅನುಭವಿಸಬೇಕಾಗ್ತದೆ. ಆಟವನ್ನ ಆಡುವಾಗ ಸೋಲನ್ನು, ಗೆಲುವನ್ನು ಅಥವಾ ಪೆಟ್ಟನ್ನು, ನೋವನ್ನ, ದುಃಖವನ್ನ, ಸಂತೋಷವನ್ನ ನಾವೆಲ್ಲರೂ ಕೂಡ ಅನುಭವಿಸಲೇಬೇಕು. ಅದನ್ನು ಪ್ರಶ್ನಿಸುವುದು ಯಾಕೆ? ಬದುಕಿನಲ್ಲಿ
ಎಲ್ಲವೂ ಕೂಡ ಕಷ್ಟವೋ ಸುಖವೋ ನಡೆಯುತ್ತಿದೆಯಲ್ಲ, ಅದುವೇ ನಮಗೆ ಸಿಗುವಂಥ ಶ್ರೇಷ್ಠವಾದಂಥ ಲಾಭ. ಮಿಗಿಲಾಗಿ ಈ ಆಟದಲ್ಲಿ ಅನುಭವ ಸಿಗ್ತದೆ, ಅದು ನಿಜವಾದ ಫಲ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಿರಂತರವಾಗಿ ನಾವು ಆಟವನ್ನು ಆಡುತ್ತಲೇ ಇರಬೇಕು. ಈ ಆಟದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳೋಣ. ಆ ಮೂಲಕ ಕುತೂಹಲದಿಂದ ಕೊನೆಯವರೆಗೂ ಅದರೊಂದಿಗೆ ಸಾಗೋಣ. ಕಗ್ಗಮಾಲಿಕೆಯಲ್ಲಿ ಇಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸುತ್ತಾ ಅವರ ಮಾತುಗಳಿಗೆ ಕಿವಿಯಾಗೋಣ. ನಮಸ್ತೆ, ನಾನು ಪ್ರಶಾಂತ್ ಕುಮಾರ್ ಶೆಟ್ಟಿ. ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ಜನಸಾಮಾನ್ಯರಿಗೆ ತಲುಪುವ ಹಾಗೆ ಸರಳವಾಗಿ ವ್ಯಾಖ್ಯಾನಿಸಿದ ಕರುಣಾಕರ ಬಳಕೂರವರ ಪ್ರಯತ್ನ ಶ್ಲಾಘನೀಯ. ಸಾಹಿತ್ಯಾಭಿರುಚಿ ಇರುವವರಿಗೆ ನಿಮ್ಮ ಚಾನೆಲ್ ಒಂದು ಕಣಜವಾಗಲಿ. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ. ಸರ್, ನಿಮ್ಮ ಮಾತುಗಳಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ಜ್ಞಾನವೇ ಬೆಳಕು ಕಗ್ಗ ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣು ಹೇಳುತ್ತಾ ಆರೋಗ್ಯ ಸೂತ್ರವನ್ನು ನೀವೆಲ್ಲರೂ ಪಾಲಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.